ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹೊದಲೂರು ಗ್ರಾಮದಲ್ಲಿ ಆಕಸ್ಮಿಕವಾಗಿ ದನದ ಕೊಟ್ಟಿಗೆಗೆ ಬೆಂಕಿ ಬಿದ್ದು 3 ಹಸುಗಳ ಸಜೀವ ದಹನವಾಗಿದೆ. ಹೊದಲೂರು ಗ್ರಾಮದ ರೈತ ಚಂದ್ರಯ್ಯ ಎಂಬುವರಿಗೆ ಸೇರಿದ ಕೊಟ್ಟಿಗೆಯಾಗಿದ್ದು, ತಡರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಕೊಟ್ಟಿಗೆಯಲ್ಲಿದ್ದ 2 ಹಸು 1 ಕರು ಸಜೀವ ದಹನವಾಗಿದೆ. ಸಂಪೂರ್ಣ ಸುಟ್ಟು ಕರಕಲಾದ ಹಸುಗಳನ್ನು ನೋಡಿ ರೈತ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ರೈತ ಚಂದ್ರಯ್ಯನಿಗೆ ಪರಿಹಾರ ನೀಡುವಂತೆ ಗುಬ್ಬಿ ತಾಲೂಕು ಆಡಳಿತಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಆರತಿ ಹಾಗೂ ಗುಬ್ಬಿ ಪೊಲೀಸರು ಭೇಟಿ ನೀಡಿದ್ದಾರೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಮಂಜುನಾಥ್, ಗುಬ್ಬಿ. ಚಂದ್ರಯ್ಯ ಈ ಥರ ಗುಡ್ಲಿಗೆ ಬೆಂಕಿ ಇದ್ಬಿಟ್ಟು 3 ಹಸುಗಳು ಒಂದೂವರೆ ಸಾವಿರ ಕೊಪ್ಪರಿ ಎಲ್ಲ ನಷ್ಟ ಆಗಿ ಸುಟ್ಟೋಗ್ಬಿಟ್ಟಿದೆ. ಹತ್ರ ಬೆಳೆ ಒಂದು 2 ಲಕ್ಷ ರೂಪಾಯಿ ನಷ್ಟ ಐತೆ. ನಮಗೇನಾದರೂ ಮಾಡಿ ಪರಿಹಾರ ಮಾಡಿಕೊಡಿ. ನಾವು ಇದರಿಂದಲೇ ಜೀವನ ಮಾಡ್ತಾಯಿದ್ದೀವಿ. ನಮ್ಗೆ ಇನ್ಯಾವುದೂ ಆಧಾರ ಇಲ್ಲ. ನಮಗೇನಿದ್ರು ದಯವಿಟ್ಟು ಏನೋ ಒಂದು ಸಹಾಯ ಮಾಡಿಕೊಡಿ ಅಂತ ಕೇಳ್ತಾಯಿದ್ವಿ. ಯಾವ ಥರ ಆಯ್ತು ಇದು? ಯಾವ ಥರ ಆಯಿತು ಅಂತಂದರೆ, ನಾವು ಹಾಲಾಗೋಕೆ ಹೋಗಿದ್ದೆ. ಬರೋದ್ರೊಳಗಾಗಿ ಈ ಥರ ಅನಾಹುತ ಆಗೋಗ್ಬಿಟ್ಟೈತೆ. ಗೊತ್ತಿಲ್ಲ ನಮಗೆ. ಮನೆಗೆ ಹೆಂಗಸು ಒಬ್ಬರೇ ಇದ್ದಿತ್ತು. ಅವರು ಈಚೆ ಕಡೆಗೆ ಬಂದಿಲ್ಲ. ಹೆಂಗಸು ಏನೂ ಮಾಡೋಕ್ಕಾಗಿಲ್ಲ. ಅವಾಗ ಬಂದು ನೋಡೋವತ್ತಿಗೆ ಎಲ್ಲ ಪೂರ್ತಿ ಸುಟ್ಟು ಎಲ್ಲ ಇದಾಗೋಗಿತ್ತು.